வணக்கம். உண்மை நிகழ்வுகளின் உன்னத படைப்பு இன்றைய சிறப்பு பார்வையில். தங்கவயல் முன்னாள் சட்டமன்ற உறுப்பினரும் நகரசபையில் முன்னாள் தலைவருமாக இருந்த அமரர் மு. பக்தவச்சலம் அவர்களின் 74ஆம் ஆண்டு பிறந்த தினம் கொண்டாடப்பட்டது. கே. ராஜேந்திரன், ஆர். பிரகாசம் உட்பட பலர் கலந்து கொண்ட இந்த விழாவில் திருமதி சித்ரா பக்தவச்சலம் அவர் கலந்து கொண்டு மாலை அணிவித்து இனிப்பு வழங்கி அன்னதானம் வழங்கினார். ராபர்ட்சன்பேட்டை பொட்டேப்பள்ளி பகுதியில் இயங்கி வரும் அரசு முதல்நிலை கல்லூரியில் குடிநீர் சுத்திகரிப்பு நிலையம் திறக்கப்பட்டது. கல்லூரி முதல்வர் பேராசிரியர் திரு கிருஷ்ணமூர்த்தி தலைமையில் கடந்த 6/3/2021 அன்று கல்லூரி வளாகத்தில் இதற்கான விழா ஏற்பாடு செய்யப்பட்டிருந்தது. சிறப்பு விருந்தினராய் தங்கவயல் சட்டமன்ற உறுப்பினர் திருமதி ரூபகலா சசிதரவர் கலந்து கொண்டு புதிய குடிநீர் சுத்திகரிப்பு நிலையம் திறந்து வைத்தார். இந்த விழாவில் கல்லூரி பேராசிரியர்கள் பெருமளவில் கலந்து கொண்டனர். ಕಾಲೇಜ್ ಎಷ್ಟು ಬೇಕೋ ಅಷ್ಟು ಯುಟಿಲೈಸ್ ಆಗುತ್ತೆ. ಕ್ಲಾಸ್ ರೂಮ್ಸ್ ಅಲ್ಲಿ ಕತ್ತಲಿದ್ದು ಆಗಬಾರ್ದಂತ ಆ ಲೈಟಿಂಗ್ಗೋಸ್ಕರ ಇದು ಇವ್ರದ್ದೇ ಮಾರ್ಗದರ್ಶನ. ಒಂದೊಂದೇ ಹಂತದಲ್ಲಿ ಅವ್ರು ಹೇಳುವಂಥ ಎಲ್ಲ ಕೆಲಸಗಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ. But we are very so grateful to you, madam, for all the support you are giving to our college. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾಲೇಜ್ಗೆ ಒಂದು ಮದರ್ ಥರ ಮೇಡಮ್. ಮದರ್ ಹೇಗೆ ನಾವು ಕೇಳೋದೇ ಇಲ್ಲ, ಮಕ್ಕಳು ಹೆಂಗೆ ಮದರ್ಗೆ ಗೊತ್ತಾಗುತ್ತೋ ಮಕ್ಕಳಿಗೆ ಏನು ಬೇಕು ಅಂತ ನಮ್ಮ ಕಾಲೇಜ್ಗೆ ಅಷ್ಟೇ ಏನು ಬೇಕು ಅನ್ನೋದು ಒಂದು ಗಾದೆ ಇದೆ, ಆಗವ ಈಗ ಬಾ ಹೋಗಿ ಬಾ ಮತ್ತೆ ಬಾ ಅನ್ನದೆ ಕೊಡುವಂತಹ ದಾನಿಗಳಾಗಬೇಕು, ತ್ಯಾಗಿ ಆಗಬೇಕು ಅನ್ನುವಂತಹ ಒಂದು ಗಾದೆ ಮಾತಿಗೆ ತಕ್ಕ ಹಾಗೆ ಮೇಡಮ್ ಅವರು ನಮ್ಮ ಕಾಲೇಜಿಗೆ ಹಲವು ದಾನಗಳನ್ನು ಲೆಕ್ಚರ್ ಆಗಲಿ ಅವ್ರ ಟ್ಯಾಲೆಂಟ್ ನ ಎಕ್ಸ್ಪ್ರೆಸ್ ಮಾಡಕ್ಕಾಗತ್ತೆ. ನೀವು ಕೂಡ ಅವ್ರನ್ನ ನೋಡಿ ಬಹಳ ಇಂಪ್ರೆಸ್ ಆಗ್ತೀರಾ. ಕಲಿಯೋದು ಕೂಡ ಬಹಳ ಇದೆ. ಇಷ್ಟು ದಿನ ಕೋವಿಡ್ ನ ಎದುರಿಸಿರುವಂತ ಎಲ್ಲ ಸ್ಟೂಡೆಂಟ್ಸು ಅಥವಾ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸ್ವಲ್ಪನೇ ಹೊರಗಡೆ ಬರುವಂತ ಉತ್ಸಾಹ ಮತ್ತೆ ಆ ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿ ಇದೆ ಅಂದ್ರೆ ಅಂತ ಎಲ್ಲಾ ಸಮಸ್ಯೆಗಳನ್ನ ಈ ದಿನಗಳಲ್ಲಿ ಎದುರಿಸಿ ಹೊರಗಡೆ ಬಂದಿದ್ದೀರ. ಮತ್ತೆ ನಿಮ್ಮ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಬೇಕು ಅನ್ನುವಂತ ಹೊಸ ಹುರುಪಿನೊಂದಿಗೆ ಹೊಸ ದಿನಗಳನ್ನ ಫ್ರೆಂಡ್ಸ್ ಜೊತೆ ಕಲಿಬೇಕು. ಎಷ್ಟು ಕಳೆದಿದ್ದೀರಾ ಈ 1.5 years ಬರೀ ಆನ್ಲೈನ್ ಕ್ಲಾಸಸ್ ಅಂತ ಆಚೆ ಬರುವಂಗಿಲ್ಲ, ಕ್ಲಾಸಸ್ ಅಟೆಂಡ್ ಮಾಡುವಂಗಿಲ್ಲ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಕಳೆಯೋಂಗಿಲ್ಲ. ನಮ್ಮೆಲ್ಲ ನಾಟಿ ಥಿಂಗ್ಸ್ ಮಾಡ್ಲಿಕ್ಕೆ ಬ್ರೇಕಪ್ ಇತ್ತು. ಇವಾಗ ಅದಕ್ಕೆಲ್ಲ ಫ್ರೀಡಮ್ ಕೂಡ ಸಿಗ್ತಿದೆ, ಹೌದಲ್ವಾ? ದಿಸ್ ಇಸ್ ವಾಟ್ ಲೈಫ್. ಲರ್ನಿಂಗ್ ಇಸ್ ಆಲ್ಸೋ ಲೈಫ್. ಪ್ರತಿಯೊಂದು ಒಳ್ಳೆದು ಕೆಟ್ಟದ್ದು ಎಲ್ಲ ಕೂಡ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸ್ವಲ್ಪ ಕ್ರಾಸ್ ಆಗಿದ್ದಾರೆ, ಬಟ್ ಇನ್ನ ಆ ಥಿಂಕಿಂಗ್ ಇನ್ನೂ ಚೆನ್ನಾಗಿದೆ ಅಂತ ನಾನು ನಿಮ್ಮ ಈ ಹೊಸ ಕಮಿಟಿನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಖುಷಿ ಪಡ್ತೀನಿ. ಮುಂದೆ ಬರುವಂತ ದಿನಗಳಲ್ಲಿ ನಾನು ಒಬ್ಳೆ ಈ ಕಾಲೇಜ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಆಸಕ್ತಿ ಇಲ್ಲ. ಮ್ಯಾಥ್ ಕೋಆರ್ಡಿನೇಟರ್ಸ್ ಇರ್ತಾರೆ, ಆಮೇಲೆ ಇಲ್ಲಿನ ಲೆಕ್ಚರರ್ಸ್, ಫ್ಯಾಕಲ್ಟಿ ಪ್ರತಿಯೊಬ್ಬರ ಕೂಡ ಕಾಂಟ್ರಿಬ್ಯೂಷನ್ ಇದೆ. ಒಂದು ಗವರ್ಮೆಂಟ್ ಕಾಲೇಜ್ ಒಂದು ತಾಲೂಕಾ ಲೆವೆಲ್ ಅಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಅಂದ್ರೆ ಈ ಕಾಲೇಜಿನ ಇಂಪಾರ್ಟೆನ್ಸ್ ಫಸ್ಟ್ ತಿಳ್ಕೊಳ್ಳಿ. ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಈ ಕಾಲೇಜ್ ಬಹಳ ಹೆಚ್ಚಿನ ಪ್ರಾಮುಖ್ಯತೆ ತಗೊಂಡಿದೆ, ಇಡೀ ಜಿಲ್ಲೆಯಲ್ಲಿ. ಅದಾದ